ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ನಮ್ಮ ಎಲ್ಲ ಫ್ಯಾಮಿಲಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ನಮ್ಮ ಎಲ್ಲ ಚಾಲೆಂಜ್ ವಿಡಿಯೋಗಳು ಶ್ರೀ ಗಣೇಶ ದೇವರ ರಿಲೇಟೆಡ್ ಆಗಿರುತ್ತದೆ. ನಾವಂತೂ ಇವತ್ತು ತುಂಬಾ ಎಕ್ಸೈಟ್ ಆಗಿದ್ದೇವೆ, ಯಾಕೆಂದರೆ ಇವತ್ತು ಬರುವ ಎಲ್ಲ ಚಾಲೆಂಜ್ಗಳು ತುಂಬಾನೇ ಫನ್ ಆಗಿದೆ. ಸೊ ಇನ್ನು ತಡ ಮಾಡದೆ ಸ್ಟಾರ್ಟ್ ಮಾಡುವ ನಮ್ಮ ಮೊದಲನೇ ಚಾಲೆಂಜ್ ಅನ್ನು. ಸೊ ಇವತ್ತಿನ ಈ ಸ್ಪೆಷಲ್ ಚಾಲೆಂಜ್ ಅಲ್ಲಿ ನಾವು ತುಂಬಾನೇ ಒಂದು ವಿಶೇಷ ಏನಪ್ಪಾ ಅಂತ ಮಾಡಿದ್ದೇವೆ. ಇಲ್ಲಿ ಟೋಟಲ್ 4 ಚಾಲೆಂಜ್ ಇದೆ ಅಲ್ವಾ. ಈ 3 ಚಾಲೆಂಜ್ ಅಲ್ಲಿ ಯಾರು ಸೋಲ್ತಾರಾ ಅಥವಾ ಯಾರು ವಿನ್ ಆಗಿರ್ತಾರಾ. ಸೊ ವಿನ್ ಆದವರು ಸೋತವರಿಗೆ ಒಂದು 4ನೇ ಚಾಲೆಂಜ್ ಕೊಡ್ತಾರೆ. ಅದು ಕಮ್ಯುನಿಟಿಗೆ ರಿಲೇಟೆಡ್ ಆಗಿರೋ, ಅಂದ್ರೆ ನೇಚರ್ಗೆ ರಿಲೇಟೆಡ್ ಆಗಿರೋ ಒಂದು ಚಾಲೆಂಜ್ ಮಾಡ್ತಿದ್ದೇವೆ. ಸೊ ಈ 3 ಚಾಲೆಂಜ್ನಲ್ಲಿ ಯಾರು ವಿನ್ ಆಗ್ತಾರೋ ಅವನಿಗೆ ತುಂಬ ಬೆನಿಫಿಟ್ ಇದೆ. ಸೊ ಫುಲ್ ವಿಡಿಯೋ ನೋಡಿ 4ನೇ ಚಾಲೆಂಜ್ ನಿಮಗೆ ಏನಂತ ತಿಳಿಯುತ್ತದೆ ಆಗಲೇ. ಸೊ ಅಲ್ಲಿ ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ನಾವು ಸ್ಪೆಷಲ್ ಚಾಲೆಂಜ್ ಅನ್ನ ಮಾಡ್ತಾ ಇದೀವಿ. ಅದುವೇ ಮೋದಕ ತಿನ್ನುವ ಚಾಲೆಂಜ್. ಅವಳು ಮಾಡಿರ್ಬೋದು ಈ ಮೋದಕವನ್ನು, ಬಟ್ ನಂದು ಬಾಯಿ ದೊಡ್ಡದಾಗಿದೆ. ಸೊ ಇವತ್ತು ನಾನು ಇದನ್ನು ತಿಂದು ಅವಳಿಗೆ ಪನಿಷ್ಮೆಂಟ್ ಕೊಡಲೇಬೇಕು. ಪನಿಷ್ಮೆಂಟ್ ಅಂತೂ ತುಂಬಾನೇ ಫನ್ ಆಗಿದೆ. ಸೊ ನಾನಂತ ಪನಿಷ್ಮೆಂಟ್ ಮಾಡಿ ಸಿಗ್ಬಾರ್ದು ನನಗೆ. ಸೊ ವೈಟ್ ಮಾಡ್ತಿದ್ದೇನೆ, ಅವಳಿಗೆ ಸಿಗ್ಬೇಕಿದೆ ಆ ಪನಿಷ್ಮೆಂಟ್. ಯಾಕೆಂದ್ರೆ ಆ ಪನಿಷ್ಮೆಂಟ್ ಮಾಡೋದು ಅವಳಿಗೆ ಒಳ್ಳೇದೇ ಕಾಣ್ತದೆ. ಸೊ ನಿಮಗೆ ಎಕ್ಸೈಟ್ ಆಗಿದೆ ಅಲ್ವಾ ಏನು ಪನಿಷ್ಮೆಂಟ್ ಅಂತ ಹೇಳಿ. 3, 2, 1. ನಾನು ಈ ಚಾಲೆಂಜ್ ಮೊದಲ ಚಾಲೆಂಜ್ ಅಲ್ಲಿ ನಾನೇ ವಿನ್ ಆಗಿದ್ದೀನಿ. ಸೊ ಈಗ ಸರ್ಪ್ರೈಸ್ ಪನಿಷ್ಮೆಂಟ್ ನನ್ನ ಪತಿದೇವರಿಗೆ. ಏನ್ ಪನಿಷ್ಮೆಂಟ್ ಇದೆ? ನೀವು ಡ್ಯಾನ್ಸ್ ಮಾಡ್ಬೇಕು, ಅದು ಗಣೇಶನ ಡ್ಯಾನ್ಸ್ ಸಾಂಗ್ಗೆ. ಡಿವೋಷನ್ ಸಾಂಗ್. ಓಕೆ, ಟ್ರೈ ಮಾಡಿ. ಈ ತನಕ ಮಾಡಿಲ್ಲ, ಈಗ ಅದನ್ನು ಟ್ರೈ ಮಾಡ್ತೇವೆ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡೋದಿದ್ದೇವೆ. ಸೊ ನಾನು ಒಬ್ಬನೇ ಡ್ಯಾನ್ಸ್ ಮಾಡಿದ್ರೆ ಏನ್ ಮಜಾ ಇರ್ತದಪ್ಪ, ನನ್ನೊಟ್ಟಿಗೆ ಧರ್ಮದ ಪತ್ನಿ ಸಹ ಬೇಕೇ ಅಲ್ವಾ. ಸೊ ಕರಿಯೋಳನ್ನು ಹೇಳ್ತಿ ಎಂತದ. ಸೊ ನನಗೆ ನನ್ನೊಟ್ಟಿಗೆ ನೀನು ಸಹ ನನಗೆ ಸಪೋರ್ಟ್ ಮಾಡಬೇಕು ಡ್ಯಾನ್ಸಿಗೆ. ಆಯ್ತು, ಓಕೆ. ಸೊ ಎಕ್ಸೈಟ್ ಆಗಿದ್ದೇವೆ, ಎಷ್ಟು ಗೊತ್ತು ಅಷ್ಟು ಮಾಡ್ತೇವೆ. ಓಕೆ, ಶ್ರೀ ಗಣೇಶ ದೇವ 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 ಶ್ರೀ ಗಣೇಶ. ಸೊ ನೀವು ನೋಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತೇಳಿ. ಸೊ ಕಮೆಂಟ್ ಮಾಡಿ ಹೇಗಿತ್ತು ನಮ್ಮ ಪರ್ಫಾರ್ಮೆನ್ಸ್ ಅಂತೇಳಿ. ಸೊ ಇಲ್ಲಿಗೆ ಆಯಿತು ಮೊದಲನೇ ನಮ್ಮ ಚಾಲೆಂಜ್. ಸೊ ಸೆಕೆಂಡ್ ಚಾಲೆಂಜ್ಗೆ ನಾವು ಮೂವ್ ಆಗ್ತಿದ್ದೇವೆ. ಗಣಪತಿ ದೇವರ ರಿಲೇಟೆಡ್ ಚುಟುಕು ಪ್ರಶ್ನೆಗಳು. ಎಕ್ಸಾಕ್ಟ್ಲಿ. ಸೊ ಈ ಚಾಲೆಂಜಲ್ಲಿ ನಾನು ಕೆಲವು ಕ್ವಶನ್ಗಳು ಅವಳು ಕೇಳ್ತೇನೆ ಮತ್ತು ಅವಳು ಕೆಲವು ಕ್ವಶನ್ಗಳು ನನಗೆ ಹೇಳ್ತಾರೆ. ಸೊ ಯಾರು ಕ್ವಶನ್ಗೆ ಆನ್ಸರ್ ಹೇಳದೆ ಸೋಲ್ತಾರಾ, ತಪ್ಪು ಆನ್ಸರ್ ಕೊಡ್ತಾರಾ, ಅವರಿಗೆ ಈ ಚಾಲೆಂಜಿನ ಫನ್ ಪನಿಷ್ಮೆಂಟ್ ಇರ್ತದೆ. ಅಂತೂ ಈ ಚಾಲೆಂಜಿನ ಫನ್ ಪನಿಷ್ಮೆಂಟ್ ತುಂಬಾ ಡಿಫ್ರೆಂಟ್ ಲೆವೆಲಲ್ಲಿದೆ. ಸೊ ನೋಡಿ ಏನಾಗ್ತದೆ ಅಂತೇಳಿ. ಅಲ್ಲಿ ರೆಡಿ? ಸೊ ಇವಳಿಗೆ ನನ್ನ ಮೊದಲನೇ ಪ್ರಶ್ನೆ, ಗಣೇಶ ದೇವರ ತಂದೆ ಯಾರು?
ಶಿವ. ಕರೆಕ್ಟ್. ಹಿಂದೂ ಸಂಸ್ಕೃತಿಯಲ್ಲಿ ಹ್ಮ್. ಸೊ ಪೂಜೆ ಪುರಸ್ಕಾರ ಅಂತ ಬಂದಾಗ ಯಾವ ದೇವರನ್ನು ಫಸ್ಟ್ ಇಟ್ಟು ಪೂಜೆ ಮಾಡ್ತಾರೆ? ಗಣಪತಿ ದೇವರು. ಆಬ್ವಿಯಸ್ಲಿ ಗಣಪತಿ ದೇವರಿಗೆ ಅದೇ ಮೊದಲನೇ ಅವರನ್ನು ಪೂಜೆ ಮಾಡಿ ನೆಕ್ಸ್ಟ್ ಬೇರೆ ದೇವರ ಪೂಜೆ ಆಗ್ತದೆ. ಪೂಜೆ ಮಾಡ್ತೀವಿ. ಗಣೇಶ ಚತುರ್ಥಿ ಯಾವ ಮಾಸದಲ್ಲಿ ಬರುತ್ತದೆ? ಭಾದ್ರಪದ. ಭಾದ್ರವ ಮಾಸದಲ್ಲಿ ಬರುತ್ತೆ. ಓಕೆ, ಇವತ್ತು ಚೌತಿ ದಿನ ಕರೆಕ್ಟ್. ಹೌದು. ಸೊ ಇವತ್ತಿನ ದಿನ ನೈಟಿಗೆ ಯಾವುದನ್ನು ನೋಡಬಾರದು? ಓಕೆ ಓಕೆ, ಚಂದ್ರದೇವರನ್ನು. ಯಾಕೆ ನೋಡಬಾರ್ದು? ಯಾಕೆ ನೋಡಬಾರ್ದು ಅಂತ ಹೇಳಿದರೆ ಅದೊಂದು ನಂಬಿಕೆ ಇದೆ. ಆ ದಿನ ನೋಡಿದರೆ, ಚಂದ್ರದೇವರನ್ನು ನೋಡಿದರೆ ನಮಗೆ ಕಳ್ಳತನದ ಅಪವಾದ ಬರುತ್ತೆ ಅಂತ. ಅದು ಯಾಕೆ? ಯಾಕೆ ಅಂತ ಹೇಳಿದರೆ ಅದಕ್ಕೂ ಒಂದು ಕನೆಕ್ಷನ್ ಇದೆ. ಯಾಕಂತ ಹೇಳಿದರೆ ಇಲಿಯಲ್ಲಿ ಆ್ಯಕ್ಚುಲಿ ನಮ್ಮ ಗಣೇಶನ ವಾಹನ ಯಾವುದು? ಇಲಿ ಅಲ್ವಾ? ಇಲಿಯಲ್ಲಿ ಹೋಗ್ತಾ ಇರುವಾಗ ಗಣಪತಿ ದೇವರು ಬಿದ್ರಂತೆ. ಅದಕ್ಕೆ ಗಣಪತಿ ದೇವರು ಸಿಟ್ಟಲ್ಲಿ ಯಾವಾಗ ಬೀಳುವಾಗ ಉಂಟಲ್ವಾ, ಚಂದ್ರದೇವರು ನಗಡಿದ್ರಂತೆ. ಸೊ ಅದಕ್ಕೆ ಆ ಟೈಮಲ್ಲಿ ಅವರು ಶಾಪ ಕೊಟ್ಟಿರೋದು. ಸೊ ಯಾರು ನನ್ನ ಈ ಗಣೇಶ ಚತುರ್ಥಿಯ ದಿನ, ಯಾರು ಚೌತಿ ದಿನದಂದು ಯಾರು ನಿನ್ನನ್ನು ನೋಡ್ತಾರೋ ಅವರಿಗೆ ಈ ರೀತಿ ಅಪವಾದ ಬರುತ್ತೆ ಅಂತ ಹೇಳಿ, ಅದಕ್ಕೆ ನಮ್ಮವರೆಲ್ಲ ಯಾರು ನೋಡಲ್ಲ. ಇದು ನನಗೂ ಸಹ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ವಶನ್. ನೋಡೋಣ, ನಾನು ಇದರ ಮೇಲಿನ ಕ್ವಶನ್ ಕೇಳ್ತೀನಿ ಆಮೇಲೆ. ಗಣೇಶನ ತಾಯಿ ಹೆಸರೇನು? ಗಣೇಶನ ತಾಯಿಯ ಹೆಸರ ಗೌರಿ. ಇವಳಿಗೆಲ್ಲ ಗೊತ್ತಿದೆ ಮಾರೆ. ಮೇ ಬಿ ಪನಿಷ್ಮೆಂಟ್ ಹಂಗೆ ಸಿಗ್ತದೆ ಅಂತೇಳಿ. ಇಲ್ಲ ಆ ರೀತಿ ಇಲ್ಲ. ನಾನು ಈಸಿ ಕ್ವಶನ್ ಕೇಳ್ತೇನೆ ಆಯ್ತಾ. ಗಣಪತಿಯ ಸಹೋದರನ ಹೆಸರೇನು? ಗಣಪತಿಯ ಸಹೋದರ ಇದು ಷಣ್ಮುಖ. ಹೌದಾ? ರಾಂಗ? ಷಣ್ಮುಖ ಅಂತ ಹೇಳ್ತಾರೆ, ಇಲ್ಲಿ ಕಾರ್ತಿಕೇಯ ಅಂತ ಹೇಳ್ತಾರೆ. ಕರೆಕ್ಟ್, ಷಣ್ಮುಖ. ಗಣೇಶನ ವಾಹನ ಯಾವುದು? ಏನು? ಇಲಿ. ಗಣೇಶನ ವಾಹನ ಇಲಿ. ಕೊನೆಯ ಕ್ವಶನ್. ತಾಯಿ ಪಾರ್ವತಿಯು ಗಣೇಶನನ್ನು ಯಾವುದರಿಂದ ಸೃಷ್ಟಿ ಮಾಡುತ್ತಾಳೆ? ಮೈ ಬೆವರಿನಿಂದ. ಕರೆಕ್ಟ್. ಸೊ ಇವರಿಗೆ ಕೇಳಿದ ಎಲ್ಲ ಕ್ವಶನ್ಗಳು ಆನ್ಸರ್ ಹೇಳಿದ್ದು. ಈಗ ನನಗೆ ಇವಳು ಕ್ವಶನ್ ಕೇಳ್ತಾಳೆ, ನೋಡುವ. ಸೊ ನಾನಂತೂ ಇವರಿಗೆ ಈಸಿ ಕ್ವಶನ್ ಕೇಳ್ತೇನೆ ನೋಡಿ. ನಾನಂತೂ ತುಂಬ ಈಸಿ ಕೇಳಿದ್ದೆ, ನೋಡುವ ಇವಳಿಗೆ ಕೇಳಿ. ಈಗ ನಿಮ್ಮ ರೌಂಡ್. ಸೊ ಕ್ವಶನ್ಗೆ ರೆಡಿ ಆದ್ರ? ಆನ್ಸರಿಗೆ ಕ್ವಶನ್ ಕೇಳಬೇಕಲ್ಲ ನಾನು. ಓಕೆ, ಯಾವುದೊಂದಾ? ಓಕೆ, ನಾನು ಆನ್ಸರ್ ಕೇಳಕ್ಕೆ ರೆಡಿ ಆಗಿದ್ದೆ. ನಿಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಗಣೇಶನಿಗೆ ಇಷ್ಟವಾದ ಹೂ ಯಾವುದು? ಇಷ್ಟವಾದ ಹೂ? ದಾಸವಾಳ ಹೂ. ಯಾವ ದಾಸವಾಳ? ದಾಸವಾಳ ತುಂಬಾ ಇದೆ. ಕೆಂಪು ಬಣ್ಣದ ದಾಸವಾಳ. ಕೆಂಪು ದಾಸವಾಳ ತುಂಬಾ ಪ್ರಿಯವಾದ ಹೂ. ಯಾಕೆಂದ್ರೆ ಹಾರದಲ್ಲಿ ಇರ್ತದೆ ಕೆಂಪು ಬಣ್ಣದ ದಾಸವಾಳ. ನೆಕ್ಸ್ಟ್, ಗಣೇಶನಿಗೆ ತುಂಬಾ ಇಷ್ಟವಾದ ಬಣ್ಣ ಯಾವುದು? 2 ಬಣ್ಣ ಇದೆ. 2 ಬಣ್ಣ ಇದೆಯಾ? ಒಂದು ಕೇಸರಿ. ಕೇಸರಿ ಅಲ್ಲ ಮಾರೆ. ಕೇಸರಿ ಅಲ್ವಾ? ಗಣೇಶನಿಗೆ ಪ್ರಿಯವಾದ ಬಣ್ಣ ಹಳದಿ. ಒಂದು ಹಳದಿ. ಕರೆಕ್ಟ್. ಕೆಂಪು ಅಲ್ಲ. ಅಲ್ಲ. ಬಿಳಿ ಅಲ್ಲ. ನಂಗೆ ಗೊತ್ತಿಲ್ಲ. ಗಣೇಶನಿಗೆ ತುಂಬಾ ಇಷ್ಟವಾದ ಬಣ್ಣ ಅಂತ ಹೇಳಿದ್ರೆ ಹಸಿರು ಮತ್ತು ಹಳದಿ ಬಣ್ಣ. ಓಕೆ. ರಾವಣನು ಶಿವನ ಆತ್ಮಲಿಂಗವನ್ನು ಒಯ್ಯುವಾಗ ಗಣಪತಿಯು ಯಾವ ವೇಷದಲ್ಲಿ ತಡೆದನು? ಅದು ಬ್ರಾಹ್ಮಣನ ವೇಷ. ವಟು ಇದರಲ್ಲಿ ಬ್ರಾಹ್ಮಣನ ವೇಷ. ವಟು ವೇಷದಲ್ಲೇ ತಡೆದ್ರು. ಓಕೆ. ಈಗ ಇನ್ನೊಂದು, ಗಣಪತಿಯ ಆಯುಧ ಯಾವುದು? ಗಣಪತಿಯ ಆಯುಧ ಅಂಕುಶ. ಪಾಶಾಂಕುಶ. ಕರೆಕ್ಟ್. ನಿಂಗೆ ಗೊತ್ತಾ ಪಾಶಾಂಕುಶ ಅಂದ್ರೆ ಏನು ಅಂತ ಹೇಳಿದ್ರೆ? ಗೊತ್ತುಂಟು. ಎಂತ? ಅದೇ ಪಾಶಾಂಕುಶ. ಆನೆಗೆ ಇದು ಮಾಡ್ತಾರಲ್ವಾ, ಅದೊಂದು ಹೀಗೆ ಬಂದು ಅಂಕುಶ, ಅದೇ ಪಾಶಾಂಕುಶ. ಅದು ನಂಗೆ ಸಹ ಗೊತ್ತಿಲ್ಲ. ಈ ಪಾಶಾಂಕುಶ ಅಂತ ಅಂದರೆ ಏನು ಆ್ಯಕ್ಚುಲಿ ಗೊತ್ತಾ ನಿಮಗೆ? ಆಡಿಯನ್ಸ್ಗೆ ಗೊತ್ತಿದ್ರೆ ಫುಲ್ ಅದರ ಕಮೆಂಟ್ ಮಾಡಿ. ಅಂಕುಶ ಅಂದರೆ ಗೊತ್ತು, ಬಟ್ ಪಾಶಾಂಕುಶ ಅಂದರೆ ಸೊ ಗೊತ್ತಿದ್ದವರು ಕಮೆಂಟ್ ಮಾಡಿ, ನಾವು ಸಹ ತಿಳ್ಕೊಳ್ತೇವೆ. ಸೊ ಹಾಗೂ ಈಗ 0.5 ನನ್ನ ಗಂಡ ಸೋತ್ಬಿಟ್ರು. ಸೊ ಇವರಿಗೆ ಏನು ಪನಿಷ್ಮೆಂಟ್ ಅಂತ ಹೇಳಿದ್ರೆ, ಎಂತ ಪನಿಷ್ಮೆಂಟ್ ಅಪ್ಪ? ಮುಂದಿನ ಚಾಲೆಂಜ್ಗೆ ನಮ್ಮ ಗಣಪತಿ ದೇವರ ಕಿವಿಯನ್ನ ಧರಿಸ್ಬೇಕು. ಆನೆ ಕಿವಿ. ಸೊ ಹಾಗೇನೆ ನಿಮ್ಗೆ ಆಡಿಯನ್ಸ್ಗೆ ನಾ ಒಂದು ಕ್ವಶನ್. ಏನ್ ಕ್ವಶನ್ ಅಂತ ಹೇಳಿದ್ರೆ, ಭೂ ಕೈಲಾಸವೆಂದು ಯಾವ ಸ್ಥಳವನ್ನ ಕರೆಯುತ್ತಾರೆ?
ಆಪ್ಷನ್ ಕೊಡ್ತೀನಿ. ಆಪ್ಷನ್ ಎ ಬಂದ್ಬಿಟ್ಟು ಹ್ಞೂ ಗೋಕರ್ಣ, ಓಕೆ. ಆಪ್ಷನ್ 2 ಬಂದ್ಬಿಟ್ಟು ಕಾಶಿ, ಹ್ಞೂ ಆಪ್ಷನ್ 3 ಬಂದ್ಬಿಟ್ಟು ಇಡಗುಂಜಿ, ಹ್ಞೂ ಆಪ್ಷನ್ 4 ಬಂದ್ಬಿಟ್ಟು ಮುರುಡೇಶ್ವರ. ಸೊ ಇದರಲ್ಲಿ ಯಾವ ಆಪ್ಷನ್ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ. ಸೊ ಆ ಕಮೆಂಟಲ್ಲಿ ಯಾರು ಆನ್ಸರ್ ಕರೆಕ್ಟ್ ಕೊಟ್ಟಿರ್ತಾರೋ ಅಲ್ಲಿ ನಾವು ಅವರಿಗೆ ರಿಪ್ಲೈ ಮಾಡಿರ್ತೇವೆ. ಸೊ ನಿಮಗೆ ಗೊತ್ತಿದ್ದರೆ ಈಗಲೇ ಕಮೆಂಟ್ ಮಾಡಿ, ಈಗಲೇ ತಡ ಮಾಡದೆ ಕಮೆಂಟ್ ಮಾಡಿ. ಸೊ ಹಾಗೇನೆ ನಾವು 3ನೇ ಚಾಲೆಂಜಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನನ್ನ ಅಲ್ಲಿ ವೇಷವನ್ನು ನೀವು ನೋಡ್ತೀರಿ, ಇದರ ಪನಿಷ್ಮೆಂಟ್ ಅಲ್ಲಿ ನಾವು ತೋರಿಸ್ತೇವೆ. ಆಕ್ಚುಲಿ ಆಯ್ತು, ನನ್ನ ಗಂಡ ಸೋತ್ ಬಿಟ್ರು. ನೆಕ್ಸ್ಟ್ ಚಾಲೆಂಜ್ ಇದೆ. ಬನ್ನಿ ಬನ್ನಿ ಬನ್ನಿ, ಬರಬೇಕು ಬರಬೇಕು ದೊಡ್ಡ ಕಿವಿಯ ಗಂಡ. ಅಯ್ಯೋ ದೇವರನೇ. ಸೊ ನೋಡಿ ನನ್ನ ಪನಿಷ್ಮೆಂಟ್ನ ಪ್ರಭಾವ. ಸೊ ಈಗ ನಾವು 3rd ಚಾಲೆಂಜ್ಗೆ ಹೋಗ್ತಾ ಇದ್ದೀವಿ. ಸೊ ಮೆಲ್ಲ ಮತ್ತೊಂದು ಕ್ಯೂ ದೊಡ್ಡದಾಗಿದೆ ಅಲ್ವಾ, ಜೋರ್ ಸೌಂಡ್ ಕೇಳ್ತಿದೆ. ಓಕೆ, ಈಗ 3rd ಚಾಲೆಂಜ್ ಏನಂತ ಹೇಳಿದ್ರೆ ಡಿವೋಷನಲ್ ಅಂತಾಕ್ಷರಿ ಅಂತ ಹೇಳಿ. ಭಜನೆಯಲ್ಲಿ ಅಂತಾಕ್ಷರಿಯನ್ನ ಆಡ್ಬೇಕಾಗುತ್ತೆ. ಸೋತವರಿಗೆ ಒಂದು ಫನ್ ಸರ್ಪ್ರೈಸ್ ಪನಿಷ್ಮೆಂಟ್ ಇದೆ. ಸೊ ರೆಡಿ? ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ ಮೊದಲು. ಯಾವ ಲೆಟ್ರ್? ಈಗ ಕಾಗೆಗಳೆಲ್ಲ ಬರುತ್ತೆ. ಕಾಗಲ್ ಬರ್ತದೆ, ತುಂಬ ಕಾಗಲ್ ಬರ್ತದೆ. ಈಗ ಹೇಳಿ. ಈಗ ಎಂತ ಕಿವಿ ದೊಡ್ಡದಾಗಿ ತಲೆ ಬರ್ತಿಲ್ಲ, ಕಿವಿಯಲ್ಲಿ ಕಿವಿ ದೊಡ್ಡದಾಗಿದೆಲ್ಲ ಹಾಗೆ. ಸೊ ಮೊದಲು ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ಗಣನಾಯಕಾಯ ಗಣದೇವಕಾಯ ಗಣಾಧ್ಯಕ್ಷಾಯ ಧೀಮಹಿ. ಈ ಹಾ ಯಾವ್ದಾ? ಹರಿವರಾಸನಂ. ನತ್ಯ ಗೊತ್ತಿಲ್ಲ ನಂಗೆ. ಹರಿವರಾಸನಂ ನಿತ್ಯನರ್ತನಂ ಹರಿಗದೇಶರಂ ಆರಾಧ್ಯ ಪಾದುಗಂ ಗಂ ಮ. ಮೊದಲೊಂದೀಪೆ ನಿನಗೆ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಥಾನ ತಾ ತಿ ತಿ ತು ತು ತಿ ತೈ ತೋ ತಾ. ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಚಂತ ನಾಯನ. ಮತ್ತೆ ಗೊತ್ತಿಲ್ಲ ನಂಗೆ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ನಂಗೆ ನಾದ್ರೆ ತುಂಬಾ ಇದೆ. ಟಿಕ್ ಟಿಕ್ 5. ಟಿಕ್ ಟಿಕ್ 4. ಅದು ಬೇರೆ. ಟಿಕ್ 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 3. ಟಿಕ್ ಟಿಕ್ 2. ಟಿಕ್ ಟಿಕ್ 1. ಸೋತ್ಲು. ನಾನು ಸುಲಭದ ಹಾಡು ಹೇಳ್ಬೇಕಾ? ಇದು ಬರ್ತಿತ್ತು ಮಾರೆ. ನೀ ನಮ್ಮ ಗೆಲುವಾಗಿ ಬಾ, ಗಜವದನೆ ನೀ ನಮ್ಮ ಗೆಲುವಾಗಿ ಬಾ. ನೀನಿವತ್ತು ಗೆಲುವಿಲ್ಲ, ನಿನಗಿವತ್ತು ಸೋಲು, ನಿನಗಿವತ್ತು ಸೋಲು, ನಿನಗಿವತ್ತು ಸೋಲು. ಸೊ ಇವಳಿಗೆ ಈಗ ಫನ್ ಪನಿಷ್ಮೆಂಟ್ ಏನಂತ ಹೇಳಿದರೆ ಅರಶಿನ. ಓಕೆ, ಸೊ ಅರಶಿನದಲ್ಲಿ 2 ಬೆರಳನ್ನು ಹೀಗೆ ಮಾಡಿ ಪರವಾಗಿಲ್ಲ. ಇದಕ್ಕಿಂತ ಅದು ಎಷ್ಟು ಆಗ್ಬೋದು ಮಾರ? ಇದು ಆಕ್ಚುಲಿ ನಮ್ಮ ಬ್ಯೂಟಿನ ಬ್ರೈಟ್ ಆಗಿ ಕಾಣಿಸುತ್ತೆ, ಗೊತ್ತುಂಟಾ? ಸೊ ನಂಗೆ ಇದು ಪನಿಷ್ಮೆಂಟ್ ಆಗ್ತಿಲ್ಲ. ಸೊ ಹಾಗಿರುವಾಗ ನಮ್ದು ಈ 3 ಚಾಲೆಂಜ್ಗಳು ಮುಗೀತು. ಸ್ಟಾರ್ಟಿಂಗ್ ಹೇಳಿದ ಹಾಗೆ. ಸೊ ಈಗ 4ನೇ ಚಾಲೆಂಜ್ ಅಂದರೆ ಅದೊಂದು ಫನ್ ಪನಿಷ್ಮೆಂಟ್ ಸಹ ಹೇಳ್ಬೋದು. ಅದನ್ನು ಮಾಡಲಿಕ್ಕೆ ಈಗ ನಮ್ಮ 3 ಚಾಲೆಂಜಿನ ವಿನ್ನರ್ ಏನಂತ ಹೇಳ್ತಾರೆ. ಯಾಕೆಂದರೆ ನಾವು ಮೊದಲೇ ಹೇಳಿದ್ದೇವೆ. ಸೊ 3 ಚಾಲೆಂಜಲ್ಲಿ ಯಾರು ವಿನ್ ಆಗುತ್ತಾರೋ ಅವರು 3 ಚಾಲೆಂಜಿನ ಲೂಸರ್ಗೆ ಪನಿಷ್ಮೆಂಟ್ ಕೊಡ್ತಾರೆ. ಸೊ ಅಫ್ಕೋರ್ಸ್ ನೀವು ನೋಡಿದ್ದೀರಾ ವಿಡಿಯೋದಲ್ಲಿ. ಅವ್ರು ನೋಡಿಲ್ಲ, ಸುಮ್ಮನಿಲ್ಲ. ಸೊ ಈ 3 ಚಾಲೆಂಜಲ್ಲಿ 2 ಚಾಲೆಂಜಲ್ಲಿ ನಾನು ವಿನ್ ಆಗಿದ್ದೀನಿ, 1 ಚಾಲೆಂಜಲ್ಲಿ ನನ್ನ ಪತಿದೇವರು ವಿನ್ ಆಗಿದ್ದಾರೆ. ಸೊ ಹಾಗಾಗಿ ಈ 3 ಚಾಲೆಂಜಲ್ಲಿ ವಿನ್ನರ್ ಬಂದ್ಬಿಟ್ಟು ಮಿಸ್ಸಸ್. ಸೊ ನಾನು ನಿಮಗೆ ಇಕೋ ಫ್ರೆಂಡ್ಲಿ ಪನಿಷ್ಮೆಂಟ್ ಅಲ್ಲ, ಇಕೋ ಫ್ರೆಂಡ್ಲಿ ಥರ ನಾವೊಂದು ಏನು ಹೇಳ್ತೀವಿ, ಚಾಲೆಂಜ್ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ನಾವು ಈಗ ನಮ್ಮ ಲೊಕೇಶನನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ.
ಹಾಗೇನೆ ಏನಂತ ಹೇಳಿದರೆ ಇಲ್ಲಿ ನಮ್ಮದೊಂದು ಪಬ್ಲಿಕ್ ಗಾರ್ಡನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಹೇಳೋಣ ಏನು ಅಂತ ಹೇಳಿ. ಆ್ಯಕ್ಚುಲಿ ನಾವೀಗ ಇಲ್ಲಿ ನಮ್ಮ ಪಬ್ಲಿಕ್ ಗಾರ್ಡನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನಂತ ಹೇಳಿದರೆ ನಮ್ಮ ಏನಿಲ್ಲ ಗಣಪತಿಗೆ ಆ್ಯಕ್ಚುಲಿ ಪ್ರಕೃತಿ ಅಂದರೆ ತುಂಬ ಇಷ್ಟ. ಸೊ ಪ್ರಕೃತಿಯನ್ನು ನಾವಾಗೆ ಖುದ್ದಾಗಿ ನೀಟಾಗಿಡಬೇಕು, ಇದೇ ಈ ವಿಡಿಯೋದ ಸಂದೇಶ. ಸೊ ನಾನೀಗ ನನಗೆ ಟಾಸ್ಕ್ ಕೊಟ್ಟಿದ್ದಲ್ಲ, ಸೊ ನಾನು ಕಸ ಹಾಕ್ತಾ ಇದ್ದೇನೆ. ಅದು ಬಿಸಿಲಲ್ಲಿ ನೋಡಿ ಹೇಗೆ ಮಠ ಬಿಸಿಲಿದೆ, ಆ ಬಿಸಿಲಲ್ಲಿ ಅವರು ಹಾಕ್ಬೇಕೀಗೆ. ಸೊ ಇವತ್ತು ಫುಲ್ ಗಾರ್ಡನ್ ಕ್ಲೀನಿಂಗ್ ನನ್ನ ಗಂಡನ್ನೇ ಮಾಡ್ತಾರೆ. ಒಂದೇನಪ್ಪ ಅಂತ ಹೇಳಿದರೆ ಮಧ್ಯಾಹ್ನ ಹೊತ್ತಿಗೆ ಜನಗಳಿರಲ್ಲ, ಸೊ ಕಸ ಕಮ್ಮಿ ಇರ್ತದೆ. ಹಾಯ್, ವಾ, ಹೇಗೆ ಅನಿಸ್ತಾ ಇದೆ ಒಂದು? ತುಂಬ ಚಂದ. ಲೈಫಲ್ಲಿ ಒಮ್ಮೆ ಆದರೂ ಮಕ್ಕಳಿಗೂ ಹಲೋ ಅಂತ ಹೇಳ್ತಿದ್ದಾರೆ. ಸೊ ಲೈಫಲ್ಲಿ ಒಮ್ಮೆ ಆದರೂ ಕಸ ಇಕ್ಬೇಕಂತ ಎಣಿಸ್ಕೊಳ್ತಿದ್ದೆ. ಅದು ಈ ಚಾಲೆಂಜಿಂದ ಫಿನಿಶ್ ನಂದು ಕಂಪ್ಲೀಟ್ ಆಗ್ತಾ ಉಂಟು. ಅದು ಏನಂತ ಹೇಳಿದರೆ ಇಲ್ಲಿದು ಬಿಸಿಲು ಎಷ್ಟಿದೆ ಗೊತ್ತೀಗ, ಒಂದು 45 ಡಿಗ್ರಿ ಸೆಲ್ಸಿಯಸ್ಟು ಇದೆ. ಈ ಬಿಸಿಲಲ್ಲಿ ಕಸ ಹೆಕ್ತಾ ಇದ್ದಾರೆ. ಸೊ ಗ್ರೇಟ್, ಒಳ್ಳೇದಾಗಲಿ. ನಮ್ಮಿಂದ ಪ್ರಕೃತಿಗೆ ಕಿಂಚಿತ್ತು ಒಂದು ಸಹಾಯ. ಇಲ್ಲ ಆ್ಯಕ್ಚುಲಿ ಆಲ್ಮೋಸ್ಟ್ ಇಲ್ಲೆಲ್ಲ ನೋಡಿ ಎಲ್ಲ ಕ್ಲೀನ್ ಇದೆ, ಮೇಂಟೈನ್ ಮಾಡ್ತಾರೆ. ಈಗ ಸ್ವಲ್ಪ ಇವರು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಬಿಸಿ ಊಟ ಕೊಡ್ತೀನಿ ಆಯ್ತಾ? ಬಿಸಿ ಊಟ ಮುದ್ದು. ಅಲ್ಲಿ ನೋಡಿ ಸರಿಯಾಗಿ ಕಸ ಇಕ್ಬೇಕು. ಸೊ ಏನಪ್ಪ ಅಂತ ಹೇಳಿದರೆ, ದಯವಿಟ್ಟು ಯಾರು ಗಾರ್ಡನಿಗೆ ಹೋಗಿ ಯೂಸ್ ಮಾಡ್ತೀರಾ ಗಾರ್ಡನನ್ನು, ನಿಮ್ಮ ಕಸವನ್ನು ನೀವೇ ಇಕ್ಕೊಂಡು ಹೋಗಿ. ಅಲ್ಲಿ ನೋಡಿ ಯಾರು ಪಾಪಿಗಳು ಅದರ ಮೇಲೆ ಹಾಕಿದ್ದಾರೆ. ಪಾಪಿಗಳು ಮತ್ತೆಂತ, ಕಸವನ್ನು ಹೆಕ್ಕಿ ಕಸದಿಂದ ಪ್ರಕೃತಿಯನ್ನು ಉಳಿಸಿ. ಪ್ರಕೃತಿ ಇದ್ದರೆ ನಾವಿರ್ತೇವೆ. ಯಾಕಂತ ಹೇಳಿದರೆ ನಾವು ಎಸ್ಪೆಷಲಿ ನಮ್ಮಿಂದ ಒಬ್ಬರಿಗೆ ಉಪಕಾರ ಆಗಲಿಲ್ಲ ಆದರೂ ಪರವಾಗಿಲ್ಲ, ಅದರ ಅಪಕಾರ ಯಾವತ್ತೂ ಮಾಡಬಾರ್ದು. ನನ್ನ ಗಂಡ ಬೆವರಿ ಹೋದ್ರು. ಸ್ಕೂಲಲ್ಲಿ ಟೀಚರ್ ಪನಿಷ್ಮೆಂಟ್ ಕೊಡ್ತಾರೆ ಇಲ್ವಾ ಗೊತ್ತಿಲ್ಲ, ಎಂತೆಂತ ಪನಿಷ್ಮೆಂಟ್ ಕೊಡ್ತಾಳೆ ಅಂತ ಆಯ್ತಲ್ಲ. ನಾನು ಆ್ಯಕ್ಚುಲಿ ಈ ಚಾಲೆಂಜನ್ನು ನಿನಗೆ ಕೊಡಬೇಕಂತ ಎನಿಸ್ತಾ ಇದ್ದೆ. ಬಟ್ ಅದು ನಿನಗೆ ನನಗೆ ಇವತ್ತಿನೆಲ್ಲ ಟಾಸ್ಕ್ ನಾನೇ ಸೋತೆ. ಇವತ್ತು ದಿನವೇ ನನ್ನ ಸರಿ ಇಲ್ಲ. ಸಾಕು ಆದರೂ ಸಹ ಓಕೆ, ಎಲ್ಲ ಪನಿಷ್ಮೆಂಟ್ ಸಿಗೋದು ಬಲಾಢ್ಯರಿಗೆ ಮಾತ್ರ ಸಿಗೋದು. ಸೊ ಇದು ನನಗೆ ಕರೆಕ್ಟ್. ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಈ ಕೆಲಸವನ್ನು ಯಾವತ್ತು ಖುಷಿಯಿಂದ ಮಾಡಬೇಕು. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಇಷ್ಟು ಕಸ ಸಿಕ್ತು ನನಗೆ, ಇದನ್ನೀಗ ಡಿಸ್ಪೋಸ್ ಮಾಡ್ತೇವೆ. ಎಷ್ಟು ಕಸ ಸಿಕ್ತು? ಎಷ್ಟು ತೂಕೊಂಡಪ್ಪ. ಡ್ರಾಮಾ. ಸೊ ಇದನ್ನು ಡಿಸ್ಪೋಸ್ ಮಾಡ್ತಿದ್ದೇವೆ. ಆ್ಯಂಡ್ ಸೊ ನಿಮ್ಗೆ ಹೇಗೆ ಅನ್ಸಂತ ನೀವು ಕಮೆಂಟ್ ಮಾಡಿ ನಮಗೆ. ಸೊ ಇದು ನಮ್ದು ಆಗಿದ್ದು ಇವತ್ತಿನ ಸ್ಮಾಲ್ ಚಾಲೆಂಜ್. ಸೊ ಗಣಪತಿ ದೇವರ ಇದು ಮಾಡಿ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ವಿ. ಸೊ ಹೀಗೆ ನೋಡ್ತೀರಿ, ನಮಗೆ ನಿಮ್ಮ ಸಪೋರ್ಟ್ ಸಹ ಬೇಕು. ಸೊ ನೆಕ್ಸ್ಟ್ ಚಾಲೆಂಜಲ್ಲಿ ಸಿಗುವಲ್ಲಿ ತನಕ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲು ಮರೆಯದಿರಿ. ಟೇಕ್ ಕೇರ್, ಬಾಯ್ ಬಾಯ್.